ಒಂದು ಕಡೆ ಮಂಗಳೂರು ನಗರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ತಾ ಇದೆ. ಆದರೆ ಮತ್ತೊಂದೆಡೆ ಬೇಜವಾಬ್ದಾರಿಯ ಜನ ಅಷ್ಟೇ ಗಲೀಜು ಮಾಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ತಮ್ಮ ಮನೆ, ಅಂಗಡಿ, ವ್ಯಾಪಾರ ಸ್ಥಳದ ಕಸವನ್ನ ತಂದು ಪ್ರಮುಖ ಸ್ಥಳಗಳಿಗೆ ಸುರಿಯುವ ಪ್ರವೃತ್ತಿ ಹೆಚ್ಚಾಗಿ ಹೋಗಿದೆ. ಇಂತಹದ್ದೇ ಕೃತ್ಯ ನಗರದ ಸೆಂಟ್ರಲ್ ಮಾರ್ಕೆಟ್ ಬಳಿ ಪಾಲಿಕೆ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಅಂತವರನ್ನ ಹಿಡಿದು ದಂಡ ಹಾಕುವ ಕಾರ್ಯ ಪಾಲಿಕೆ ಅಧಿಕಾರಿಗಳು ಮಾಡ್ತಾ ಇದ್ದು, ದಂಡ ಕಟ್ಟಲು ನಿರಾಕರಿಸುತ್ತಿರುವವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಜವಾಬ್ದಾರಿಯಿಂದ ವರ್ತಿಸಬೇಕೆಂದು ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ.